ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಭಾನುವಾರದ ಸುವಾರ್ತೆಗೆ ಸ್ವಾಗತ, ಸುಸ್ವಾಗತ. ನಾವು ನಿಮಗೆ ಭಾನುವಾರದ ಬಲಿಪೂಜೆಗೆ ಸಹಾಯಕವಾಗುವಂತೆ ಈ ಸುವಾರ್ತೆಯನ್ನು ಕೆಲವು ದಿನಗಳ ಹಿಂದಿನಿಂದ ನಾನು ಕೊಡ್ತಾ ಇದ್ದೀನಿ. ಕಾರಣ, ದೇವರ ವಾಕ್ಯವನ್ನು ಆಲಿಸಿ ಗ್ರಹಿಸಿ ನೀವು ಒಳ್ಳೆಯ ಸಿದ್ಧತೆಯೊಂದಿಗೆ ಭಾನುವಾರದ ಬಲಿಪೂಜೆಗೆ ಹೋಗಬೇಕು ಮತ್ತು ಆ ಬಲಿಪೂಜೆಯನ್ನು ಅರ್ಪಿಸಬೇಕು. ಇವತ್ತು ನಾನು ನಿಮಗೆ ನಿಮ್ಮೊಡನೆ ಹಂಚಲಿರುವ ಸುವಾರ್ತೆ ಫೆಬ್ರವರಿ 12, ಸಾಧಾರಣ ಕಾಲದ 6ನೆಯ ಭಾನುವಾರ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸುವಾರ್ತೆಯನ್ನು ಆಲೈಸುವಂತೆ, ಅರ್ಥೈಸುವಂತೆ, ಗ್ರಹಿಸುವಂತೆ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಕಳುಹಿಸಿರಿ. ಈ ಸುವಾರ್ತೆಯ ಮೂಲಕ ನಮ್ಮ ಜೀವನವನ್ನು ನಿಮಗೆ ಯೋಗ್ಯ ರೀತಿಯಲ್ಲಿ ಬಾಳುವ ವರವನ್ನು ನಮಗೆ ಕರುಣಿಸಿರಿ ಮತ್ತು ವಿಧೇಯತೆ, ವಿನಯತೆ, ಸಮರ್ಪಣೆ, ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟು ನಮ್ಮ ನಿತ್ಯ ಜೀವದೆಡೆಗೆ ನಾವು ಪಯಣಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ, ಆಮೇನ್. ಸಿರಕನ ಗ್ರಂಥ ಅಧ್ಯಾಯ 15 ವಾಕ್ಯಗಳು 16ರಿಂದ 21 ನಾವು ಆಲಿಸೋಣ. ನೀನು ಇಚ್ಛಿಸಿದೆಯಾದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆವೆ, ಹೀಗೆ ನಂಬಿಗಸ್ತನಾಗಿ ದೇವರ ಚಿತ್ತಾನುಸಾರ ಬಾಳುವೆ. ನಿನ್ನ ಮುಂದೆ ಇಟ್ಟಿರುವರು ಬೆಂಕಿಯನ್ನು ಹಾಗೂ ನೀರನ್ನು, ನೀನು ಆಯ್ದುಕೊಳ್ಳಬಹುದು ನಿನಗೆ ಬೇಕಾದುದನ್ನು. ಜೀವನ್ಮರಣಗಳು ಇರಿಸಲಾಗುವೆ ಮನುಷ್ಯನ ಎದುರಿನಲ್ಲೇ, ಅವನು ಇಷ್ಟಪಟ್ಟದ್ದನ್ನು ಕೊಡಲಾಗುವುದು ಅವನಿಗೆ. ಏಕೆಂದರೆ ದೇವರ ಜ್ಞಾನ ಅಪರಿಮಿತ, ಆತ ಅಪೂರ್ವ ಬಲವಂತ, ಎಲ್ಲವನ್ನೂ ವೀಕ್ಷಿಸುವಂತವ. ದೇವರಿಗೆ ಭಯಪಡುವವರ ಮೇಲಿದೆ ಆತನ ಕೃಪಾ ಕಟಾಕ್ಷ, ಮನುಷ್ಯನು ಮಾಡುವ ಪ್ರತಿಯೊಂದೂ ಆತನಿಗೆ ವ್ಯಕ್ತ. ದುರುಳನಾಗೆಂದು ದೇವರು ಯಾರಿಗೂ ಆಜ್ಞಾಪಿಸಲಿಲ್ಲ, ಪಾಪ ಮಾಡಲು ಯಾರಿಗೂ ಅನುಮತಿ ಕೊಟ್ಟಿಲ್ಲ. ಕೀರ್ತನೆ 119. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು, ದೋಷರಹಿತ ಮಾರ್ಗದಲ್ಲಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವರು ಧನ್ಯರು, ಮನಪೂರ್ವಕವಾಗಿ ಆತನನ್ನು ಅರಸುವವರು ಧನ್ಯರು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ನಿನ್ನ ನೇಮಗಳನ್ನು ಪ್ರಭುವು ನೀನೇ ವ್ಯಕ್ತಪಡಿಸಿರುವೆಯಯ್ಯ, ಜಾಗರೂಕತೆಯಿಂದ ಪಾಲಿಸಬೇಕೆಂದು ನೀನೇ ವಿಧಿಸಿರುವೆಯಯ್ಯ. ನಿನ್ನ ನಿಬಂಧನೆಗಳ ಪಾಲನೆಯಲ್ಲಿ ಸ್ಥಿರತೆ ಇದ್ದರೆ ಒಳಿತು ನನ್ನ ಮನದಲ್ಲಿ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ನಿನ್ನ ನುಡಿಯ ಕೇಳಿ ಬಾಳುವಂತೆ ತೋರು ದಾಸ ನಿನಗೆ ಪ್ರಸನ್ನತೆ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀನು ತೆಗೆದು ಬಿಡು ಅಂದತೆ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಿಂದ ವಾಚನ, ಅಧ್ಯಾಯ 2 ವಾಕ್ಯಗಳು 6ರಿಂದ 10. ಸಹೋದರರೇ, ನಾನು ಪರಿಣಿತರೊಂದಿಗೆ ಜ್ಞಾನವನ್ನೇ ಕುರಿತು ಮಾತನಾಡುತ್ತೇನೆ, ಆದರೆ ಇದು ಇಹಲೋಕದ ಜ್ಞಾನವಲ್ಲ, ಅಳಿದು ಹೋಗುವಂತ ಅಧಿಪತಿಗಳ ಜ್ಞಾನವೂ ಅಲ್ಲ. ನಾನು ಸಾರುವ ಜ್ಞಾನ ದೇವರ ನಿಗೂಢ ಜ್ಞಾನ, ಮಾನವರಿಗೆ ಮುಚ್ಚಿಟ್ಟ ಜ್ಞಾನ. ನಮ್ಮನ್ನು ಮಹಿಮೆಗೊಳಿಸುವುದಕ್ಕಾಗಿ ಲೋಕದ ಉತ್ಪತ್ತಿಗೆ ಮೊದಲೇ ದೇವರು ನಿಯೋಜಿಸಿದ ಜ್ಞಾನ. ಲೋಕಾಧಿಪತಿಗಳಾರಿಗೂ ಇದರ ಅರಿವಿರಲಿಲ್ಲ. ಹಾಗೆ ಅರಿತಿದ್ದರೆ ಆ ಮಹಿಮಾನ್ವಿತ ಪ್ರಭುವನ್ನು ಅವರು ಶಿಲುಬೆಗೇರಿಸುತ್ತಿರಲಿಲ್ಲ. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ, ಕಣ್ಣಾವುದು ಕಂಡಿಲ್ಲ, ಕಿವ್ಯಾವುದು ಕೇಳಿಲ್ಲ, ಮನುಷ್ಯ ಕಲ್ಪನೆಗೂ ಎಟುಕಲಿಲ್ಲ, ಅಂತಹ ಅತಿಶಯಗಳನ್ನು ಸಜ್ಜುಗೊಳಿಸಿರುವನು ತನ್ನ ನುಲಿದವರಿಗೆ ಪರಮ ದೇವನು. ನಮಗಾದರೂ ದೇವರು ಪವಿತ್ರಾತ್ಮವರ ಮುಖಾಂತರ ಇವುಗಳನ್ನು ಪ್ರಕಟಿಸಿದ್ದಾರೆ. ಸಕಲವನ್ನು ಹಾಗೂ ದೇವರ ಅಂತರಾಳವನ್ನು ಅವಲೋಕಿಸುವವರು ಈ ಪವಿತ್ರಾತ್ಮರೇ. ಇಂದಿನ ಘೋಷಣೆ, ಅಲ್ಲೆಲುಯ ಅಲ್ಲೆಲುಯ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ, ಅಲ್ಲೆಲುಯ. ಶುಭ ಸಂದೇಶ, ಮತ್ತಾಯ 5 ವಾಕ್ಯಗಳು 17ರಿಂದ 37. ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ.
ಭೂಮ್ಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ ಎಂಬುದು ನಿಶ್ಚಯ. ಕೋಪ ಕೊಲೆಗೆ ಮೂಲ. ನರಹತ್ಯೆ ಮಾಡಬೇಡ, ನರಹತ್ಯೆ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವನು ಎಂದು ಪೂರ್ವಿಕರಿಗೆ ಹೇಳಿದ್ದನ್ನು ನೀವು ಕೇಳಿದ್ದೀರಿ. ಆದರೆ ನಾನೀಗ ನಿಮಗೆ ಹೇಳುತ್ತೇನೆ, ಕೇಳಿ. ತನ್ನ ಸಹೋದರನ ಮೇಲೆ ನಿಷ್ಕಾರಣವಾಗಿ ಕೋಪಗೊಳ್ಳುವ ಪ್ರತಿಯೊಬ್ಬನೂ ನ್ಯಾಯ ತೀರ್ಪಿಗೆ ಈಡಾಗುವನು. ತನ್ನ ಸಹೋದರನನ್ನು ತುಚ್ಛೀಕರಿಸುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಎಂದು ಮೂದಲಿಸುವವನು ನರಕಾಗ್ನಿಗೆ ಗುರಿಯಾಗುವನು. ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲಿರುವಾಗ ನಿನ್ನ ಸೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆಯೇ ಇಟ್ಟು ಬಿಡು. ಮೊದಲು ಹೋಗಿ ನಿನ್ನ ಸೋದರನೊಡನೆ ಸಮಾಧಾನ ಮಾಡಿಕೊ. ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು. ನಿನ್ನ ಎದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲೇ ಅವನೊಡನೆ ಬೇಗ ಸಂಧಾನ ಮಾಡಿಕೊ. ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಬಹುದು. ನ್ಯಾಯಾಧಿಪತಿ ನಿನ್ನನ್ನು ಪೊಲೀಸರ ವಶಕ್ಕೆ ಬಿಡಬಹುದು. ಅನಂತರ ನಿನಗೆ ಸೆರೆವಾಸ ಪ್ರಾಪ್ತವಾದೀತು. ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಬಿಡಿ ಕಾಸನ್ನು ಬಿಡದೆ ಎಲ್ಲವನ್ನೂ ತೆರಬೇಕಾಗುವುದು. ಇದನ್ನು ನೆನಪಿನಲ್ಲಿಡು. ವ್ಯಭಿಚಾರ ಮಾಡಬೇಡ, ವ್ಯಭಿಚಾರ ಮಾಡಕೂಡದು ಎಂಬ ನಿಯಮವನ್ನು ನೀವು ಕೇಳಿದ್ದೀರಿ. ಆದರೆ ನಾನು ಹೇಳುತ್ತೇನೆ ಕೇಳಿ, ಪರಸ್ತ್ರೀಯನ್ನು ಕಾಮದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನೂ ತನ್ನ ಹೃದಯದಲ್ಲಿ ಆಕೆಯೊಡನೆ ಆಗಲೇ ವ್ಯಭಿಚಾರ ಮಾಡಿದವನೇ ಆಗುತ್ತಾನೆ. ನಿನ್ನ ಬಲಗಣ್ಣು ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕಿತ್ತೆಸೆದು ಬಿಡು. ನಿನ್ನ ಇಡೀ ದೇಹ ನರಕಕ್ಕೆ ತುತ್ತಾಗುವುದಕ್ಕಿಂತ ನಿನ್ನ ಒಂದು ಅಂಗ ನಾಶವಾಗುವುದೇ ಲೇಸು. ನಿನ್ನ ಬಲಗೈ ನಿನಗೆ ಪಾಪಕ್ಕೆ ಕಾರಣವಾದರೆ ಅದನ್ನು ಕತ್ತರಿಸಿ ಬಿಸಾಡಿ ಬಿಡು. ನಿನ್ನ ಇಡೀ ದೇಹ ನರಕದ ಪಾಲಾಗುವುದಕ್ಕಿಂತ ಒಂದು ಅವಯವ ನಾಶವಾಗುವುದು ಎಷ್ಟೋ ಮೇಲು. ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ವಿವಾಹ ವಿಚ್ಛೇದನ ಪತ್ರವನ್ನು ಅವಳಿಗೆ ಕೊಡಲಿ ಎಂದು ವಿಧಿಸಲಾಗಿದೆ. ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ, ತನ್ನ ಹೆಂಡತಿಯ ದುರ್ನಡತೆಯ ಕಾರಣದಿಂದಲ್ಲದೆ ಅವಳನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರಿಣಿಯಾಗುವುದಕ್ಕೆ ಕಾರಣನಾಗುತ್ತಾನೆ. ಅಲ್ಲದೆ ಗಂಡ ಬಿಟ್ಟವಳನ್ನು ಮದುವೆಯಾಗುವವನು ಕೂಡ ವ್ಯಭಿಚಾರಿಯಾಗುತ್ತಾನೆ. ಸುಳ್ಳಾಣೆ ಇಡಬೇಡ. ದೇವರಿಗೆ ಆಣೆಯಿಟ್ಟು ವಾಗ್ದಾನ ಮಾಡಿದಂತೆ ನಡೆದುಕೊಳ್ಳಲೇಬೇಕು ಎಂದು ಪೂರ್ವಿಕರಿಗೆ ಹೇಳಿದ್ದು ನಿಮಗೆ ತಿಳಿದೇ ಇದೆ. ಈಗ ನಾನು ಹೇಳುವುದನ್ನು ಕೇಳಿ ನೀವು ಆಣೆ ಇಡಲೇಬೇಡಿ. ಆಕಾಶದ ಮೇಲೆ ಆಣೆ ಇಡಬೇಡಿ, ಅದು ದೇವರ ಸಿಂಹಾಸನ. ಭೂಮಿಯ ಮೇಲೆ ಆಣೆ ಇಡಬೇಡಿ, ಅದು ದೇವರ ಪಾದಪೀಠ. ಜೆರುಸಲೇಮಿನ ಮೇಲೆ ಆಣೆ ಇಡಬೇಡಿ, ಅದು ರಾಜಾದಿರಾಜನ ಪಟ್ಟಣ. ನಿಮ್ಮ ತಲೆಯ ಮೇಲೂ ಆಣೆ ಇಡಬೇಡಿ. ಹಾಗೆ ಆಣೆ ಇಟ್ಟು ಅದರ ಒಂದು ಕೂದಲನ್ನು ಬೆಳ್ಳಗೆ ಅಥವಾ ಕಪ್ಪಗೆ ಮಾಡಲು ನಿಮ್ಮಿಂದಾಗದು. ಹೌದಾದರೆ ಹೌದೆನ್ನಿ, ಅಲ್ಲವಾದರೆ ಅಲ್ಲವೆನ್ನಿ. ಇದಕ್ಕಿಂತ ಮಿಗಿಲಾದುದು ಪಿಶಾಚಿಯಿಂದ ಪ್ರೇರಿತವಾದುದು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರೈಸ್ತ ಬಾಳಿನಲ್ಲಿ ಯೇಸುವಿನ ಹಾದಿಯಲ್ಲಿ ಅಥವಾ ದೇವರ ಹಾದಿಯಲ್ಲಿ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ಮತ್ತಾಯನ 5ನೇ ಅಧ್ಯಾಯದಲ್ಲಿ
ಯೇಸು ಸ್ವಾಮಿ ಬೆಟ್ಟದ ಮೇಲಿನ ಬೋಧೆಯ ಮೂಲಕ ನಮಗೆ ತಿಳಿಸ್ತಾರೆ. 4ನೇ ಭಾನುವಾರ ನಾವು 5ನೇ ಅಧ್ಯಾಯದಿಂದ 12 ವಾಕ್ಯಗಳನ್ನು ಆಲಿಸಿದೆವು, 1ರಿಂದ 12 ಅಷ್ಟಭಾಗ್ಯಗಳು. 5ನೇ ಭಾನುವಾರದಲ್ಲಿ ನಾವು ಆಲಿಸಿದೆವು ಇದ್ದರೆಗೆ ನೀವೇ ಉಪ್ಪು, ಜಗತ್ತಿಗೆ ಜ್ಯೋತಿ, ಅದರ ಕುರಿತು ಆಲಿಸಿದೆವು. ಅದರ ಮುಂದುವರಿದ ಭಾಗ ಮತ್ತಾಯ 5:17-37 ಇಂದು ನಾವು ಆಲಿಸಿದ್ದೇವೆ. ಇವತ್ತಿನ 3 ವಾಚನಗಳು ಅದೇ ಒಂದು ಹಾದಿಯಲ್ಲಿವೆ, ನಮ್ಮ ಜೀವನಕ್ಕೆ ಪ್ರೇರಣೆಯಾಗಲಿ. ಮೊದಲನೆಯ ವಾಚನ ಸಿರಾಕನ ಗ್ರಂಥದಿಂದ ನಾವು ಆಲಿಸಿದೆವು. ನೋಡಿ, ಸಿರಾಕ ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ, ನಾವು ದೇವರ ನಿಯಮಕ್ಕನುಸಾರವಾಗಿ ಜೀವಿಸಬೇಕು. ದೇವರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ದೈಹಿಕ ದುರಿಚ್ಛೆಗಳಿಗೆ ಉಪಯೋಗಿಸೋದು ಅಲ್ಲ. ಅದನ್ನೇ ಶುಭ ಸಂದೇಶದಲ್ಲೂ ಕೂಡ ಆಲಿಸ್ತೀವಿ. ಬದಲಾಗಿ ದೇವರನ್ನು ಪ್ರೀತಿಸಿ ದೇವರ ಹಾದಿಯಲ್ಲಿ ಜೀವಿಸುತ್ತೇವೆ ಎಂಬುದು ಗೊತ್ತಾಗೋದು ಹೇಗೆ? ಅವರ ಆಜ್ಞೆಗಳನ್ನು ಕೈಗೊಂಡು ನಡೆದು, ಆ ಆಜ್ಞೆಗಳೇ ನಮಗೆ ಕನ್ನಡಿ, ಆ ಆಜ್ಞೆಗಳೇ ನಮ್ಮ ಜೀವನಕ್ಕೆ ದೇವರು ತೋರಿಸಿರುವ ಹಾದಿ. ಅದರ ಪ್ರಕಾರ ಜೀವಿಸಿದರೆ ನಾವು ನಿತ್ಯ ಜೀವವನ್ನು ಪಡೆಯುತ್ತೇವೆ. ಆದ್ದರಿಂದ ನಮ್ಮ ಎಲ್ಲ ಈ ಆಚರಣೆಗಳು, ಆರಾಧನೆಗಳು ನಮ್ಮನ್ನು ನಿತ್ಯ ಜೀವದೆಡೆಗೆ ಸಿದ್ಧಗೊಳಿಸುತ್ತಾ ಇವೆ. ವಿ ವಾಂಟ್ ಟು ಗೆಟ್ ದಟ್ ಇಟರ್ನಲ್ ಲೈಫ್, ನಿತ್ಯ ಜೀವ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿ, ಈ ನಿಟ್ಟಿನಲ್ಲಿ ಇಂದಿನ ಈ ವಾಚನಗಳು ನಮ್ಮನ್ನು ಶುದ್ಧೀಕರಿಸುತ್ತವೆ. ಮೊದಲನೇ ವಾಚನದಲ್ಲಿ ನೀವು ನೋಡಿ, ನಾವು ಆಲಿಸಿದೆವು 16-21 ಸಿರಾಕನ ಗ್ರಂಥ 15ನೇ ಅಧ್ಯಾಯ. ನೀನು ಇಚ್ಛಿಸಿದೆಯಾದರೆ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆವೆ. ನಮಗೆ ಇವತ್ತು ದೇವರ ಚಿತ್ತದಂತೆ ನಾವು ಜೀವಿಸಬೇಕು. ಇಚ್ಛೆ, ದೇವರ ಆಜ್ಞೆಯನ್ನು ಕೈಗೊಳ್ಳಲು ಇಚ್ಛೆ ಇರಬೇಕು. ಸಂಪೂರ್ಣ ಮನಸ್ಸಿನಿಂದ, ಹೃದಯದಿಂದ ನಾವು ದೇವರನ್ನು ಪ್ರೀತಿಸಬೇಕು, ಆರಾಧಿಸಬೇಕು. ಹೀಗೆ ನಂಬಿಗಸ್ತನಾಗಿ ದೇವರ ಚಿತ್ತಾನುಸಾರ ಬಾಳುವೆ. ನಮ್ಮ ಮೊದಲ ಆದ್ಯತೆ ದೇವರ ಚಿತ್ತಾನುಸಾರ ನಾವು ಈ ಲೋಕದಲ್ಲಿ ಬಾಳ್ಬೇಕು. ನಿನ್ನ ಮುಂದೆ ಇಟ್ಟಿರುವರು ಬೆಂಕಿಯನ್ನು ನೀರನ್ನು ನೀನು ಆಯ್ದುಕೊಳ್ಳಬಹುದು, ನಿನಗೆ ಬೇಕಾದುದನ್ನು. ಬೆಂಕಿ ಸುಡುತ್ತೆ, ನೀರು ನಮಗೆ ದಾಹ ತೀರಿಸುತ್ತೆ. ಅಂದ್ರೆ ಬೆಂಕಿಯಲ್ಲಿ ಕೈ ಹಾಕಬೇಡ. ಮುಂದೆ ಹೇಳ್ತಾರೆ, ಜೀವನ್ ಮರಣಗಳು ಇರಿಸಲಾಗಿವೆ ಮನುಷ್ಯನ ಎದುರಿನಲ್ಲೇ. ಜೀವನ್ ಮರಣಗಳು ನಮ್ಮ ಎದುರಿನಲ್ಲಿವೆ. ಆತ ಅಪೂರ್ವ ಬಲವಂತ, ಎಲ್ಲವನ್ನು ವೀಕ್ಷಿಸುವಂತವ. ದೇವರಿಗೆ ಭಯಪಡುವವರ ಮೇಲಿದೆ ಆತನ ಕೃಪಾ ಕಟಾಕ್ಷ. ಮನುಷ್ಯನು ಮಾಡುವ ಪ್ರತಿಯೊಂದು ಆತನಿಗೆ ವ್ಯಕ್ತ. ಅದರಿಂದ ದೇವರಿಗೆ ಎಲ್ಲವೂ ಅರಿವು ಇದೆ. ನಾವು ಏನೆಲ್ಲ ಮಾಡ್ತೀವಿ ಅದರ ಕುರಿತು ಅರಿವಿದೆ. ದುರುಳನಾಗೆಂದು ದೇವರು ಯಾರಿಗೂ ಆಜ್ಞಾಪಿಸಲಿಲ್ಲ. ಇವತ್ತು ನಾವು ದುರುಳರಾಗಿ ಬಾಳ್ತೀವಿ. ದೇವರು ನನ್ನನ್ನು ದುರುಳನನ್ನಾಗಿ ಮಾಡಿದ್ದಾರೆ ಅಂತ ಹೇಳಬೇಡಿ. ಯಾಕೆಂದ್ರೆ ದುರುಳನಾಗೆಂದು ದೇವರು ಯಾರನ್ನೂ ಆಜ್ಞಾಪಿಸಲಿಲ್ಲ. ಪಾಪ ಮಾಡಲು ಯಾರಿಗೂ ಅನುಮತಿ ಕೊಟ್ಟಿಲ್ಲ. ಸಿರಾಕನ ಗ್ರಂಥ 5ನೇ ಅಧ್ಯಾಯದಲ್ಲಿ ಪಾಪ ಮಾಡಿದ ನನಗೇನಾಯ್ತು ಎನ್ನಬೇಡ, ದೀರ್ಘ ಶಾಂತನು ಸರ್ವೇಶ್ವರ, ಪಾಪಕ್ಕೆ ಪಾಪವನ್ನು ಕೂಡಿಸಿಟ್ಟುಕೊಳ್ಳಬೇಡ, ನಿನ್ನ ಪಾಪ ನಿವೇದನೆ ಮಾಡಲು ಇಂದು ನಾಳೆ ಎಂದು ದಿನವನ್ನು ಮುಂದೂಡಬೇಡ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಇವತ್ತು ನಾವು ದುರುಳನಾಗು, ಯಾರು ನಾನು ದುರುಳನಾಗಿದ್ದೀನಿ, ದೇವರು ನನ್ನನ್ನು ದುರುಳನನ್ನಾಗಿ ಮಾಡಿದ್ದಾರೆ ಇಲ್ಲ, ಅಥವಾ ಪಾಪ ಮಾಡಲು ಯಾರಿಗೂ ಅನುಮತಿ ಕೊಟ್ಟಿಲ್ಲ. ಅದನ್ನೇ ನಾವು ನೋಡ್ತೀವಿ. ಯೇಸು ಸ್ವಾಮಿ ಬೆಟ್ಟದ ಮೇಲಿನ ಬೋಧೆಯಲ್ಲಿ ಹೇಳುವ ವಾಕ್ಯಗಳು, ವ್ಯಭಿಚಾರ ಮಾಡಬೇಡ ಅಥವಾ ಕೊಲೆ ಮಾಡಬೇಡ, ಇವೆಲ್ಲವನ್ನು ಹೇಳ್ತಾ ಇದ್ರೆ ಯಾಕೆ? ಪಾಪದ ಜೀವನ ನಮಗೆ ಬೇಡ. ಅಂದ್ರೆ ಪರಿಶುದ್ಧತೆ ಜೀವನ, ನಿತ್ಯ ಜೀವ ಗಳಿಸಬೇಕಾದ್ರೆ ನಮಗೆ ಬೇಕು ಪರಿಶುದ್ಧತೆ. ಪರಿಶುದ್ಧತೆ ದೈವ ಸಾಮ್ರಾಜ್ಯಕ್ಕೆ ಅಥವಾ ರಾಜ್ಯಕ್ಕೆ ಇರುವ ಬದ್ಧತೆ. ಇಂದಿನ ಶ್ಲೋಕದಲ್ಲಿ ನಾವು ಆಲಿಸಿದೆವು, ನಿನ್ನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಅಂದ್ರೆ ಅರ್ಥ ಏನು? ನಿನ್ನ ಶಾಸ್ತ್ರ, ನಿನ್ನ ಆಜ್ಞೆ ಅನುಸಾರ ನಡೆಯುವವರು ಧನ್ಯರು. ನಾವಿವತ್ತು ದೇವರ ಆಜ್ಞೆ ನಮಗೆ ಕನ್ನಡಿ, ನಮ್ಮ ಜೀವನವನ್ನು ಆ ನಿಟ್ಟಿನಲ್ಲಿ ಜೀವಿಸ್ತಾ ಇದ್ದೀವಿ. ಇಲ್ಲಿ ಕೊಟ್ಟ ಈ 3 ಪಾರಗಳು ಇವೆ. ನಾವು ನೋಡ್ತೀವಿ ಹೇಗೆ ದೋಷರಹಿತರಾಗಿ ನಾವು ಬಾಳ್ಬೇಕು, ಮನಪೂರ್ವಕವಾಗಿ ಆತನನ್ನು ಅರಸಬೇಕು, ಮತ್ತು ಜಾಗರೂಕತೆಯಿಂದ ನಾವು ಆತನ ನಿಯಮಗಳನ್ನು ಪಾಲಿಸಬೇಕು, ಮತ್ತು ಆತನ ನಿಯಮಗಳ ಪಾಲನೆಯಲ್ಲಿ ಸ್ಥಿರತೆ ನಮ್ಮಲ್ಲಿ ಇರಬೇಕು, ಮತ್ತು ಆತನ ಪ್ರಸನ್ನತೆಯನ್ನು ನಾವು ಪಡೆಯಬೇಕು. ಆದ್ದರಿಂದ ನಮ್ಮ ಕಣ್ಗಳಲ್ಲಿರುವ ಅಂಧತೆ ಅದನ್ನು ಅವರು ತೆಗೆದು ಬಿಡ್ತಾರೆ. ಅಂದ್ರೆ ಈ ಲೋಕದಲ್ಲಿ ಜೀವಿಸುವಾಗ ಲೌಕಿಕತೆಗೆ ಒಳಗಾಗದಂತೆ ನಾವು ಪ್ರಭುವಿನ ಹಾದಿಯಲ್ಲಿ ಜೀವಿಸಬೇಕು. ಇಂದಿನ 2ನೇ ವಾಚನಕ್ಕೆ ಆಮೇಲೆ ಬರೋಣ. ನಾನು ನಿಮ್ಮನ್ನು 3ನೇ ವಾಚನ ಅಂದ್ರೆ ಶುಭ ಸಂದೇಶದೆಡೆಗೆ ನಿಮ್ಮ ದೃಷ್ಟಿಯನ್ನು ಕೊಂಡೊಯ್ತೀನಿ. ಯಾಕಂದ್ರೆ ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಸಂತ ಮತ್ತಾಯನವರು ನಮಗೆ. ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡಲು ನಾನು ಬಂದಿಲ್ಲ,
ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಸಂಪೂರ್ಣತೆ. ಯೇಸು ರದ್ದು ಮಾಡಲು ಅಲ್ಲ, ಸಂಪೂರ್ಣತೆಡೆಗೆ ಸಿದ್ಧಿ ಮಾಡಲು ಬಂದರು. ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆ ಆಗಲಿ ನಿರರ್ಥಕವಾಗಲೆಂದು ನಿಮಗೆ ನಿರರ್ಥಕವಾಗುವುದಿಲ್ಲ ವಾಗದೆಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವವನು, ನೋಡಿ, ಮೀರುವಂತೆ ಬೋಧಿಸುವವನು ಈ ಆಜ್ಞೆಗಳನ್ನು ಮೀರಬಾರ್ದು, ಮೀರಿಸುವಂತೆ ಬೋಧಿಸಬಾರ್ದು. ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವನು ಕನಿಷ್ಠನಾಗುವನು. ನೋಡಿ, ಅತ್ಯಲ್ಪನೆಂದು ಪರಿಗಣಿಸಲ್ಪಡುವನು. ಧರ್ಮಶಾಸ್ತ್ರಿಗಳ ಮತ್ತೆ ಏನ್ ಹೇಳ್ತಾರೆ ನೋಡಿ, ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ. ಅಂದ್ರೆ ಅರ್ಥ ಏನು? ಫರಿಸಾಯರು, ಸದ್ದುಕಾಯರು, ಯಾಜಕರು, ಧರ್ಮಶಾಸ್ತ್ರಿ ಇವರೆಲ್ಲರೂ ಏನ್ ಮಾಡ್ತಿದ್ರು ಅಂದ್ರೆ ಬೋಧಿಸ್ತಿದ್ರು, ಪಾಲಿಸ್ತಿರ್ಲಿಲ್ಲ. ಕೇವಲ ಬೋಧಿಸಿದ್ರೆ ಸಾಲದು, ಪಾಲಿಸಲೂ ಬೇಕು. ಅದಕ್ಕಾಗಿ ನಾವು ನೋಡ್ತೀವಿ, ಇವತ್ತು ದೇವರ ಸಾಮ್ರಾಜ್ಯದ ಮಕ್ಕಳಾಗಬೇಕಾದ್ರೆ, ನಾವು ದೇವರ ಹಾದಿಯಲ್ಲಿ ಜೀವಿಸಬೇಕಾದ್ರೆ, ನಾವು ದೇವರ ಹಾದಿಯಲ್ಲಿ ನಾವು ಬಾಳ್ಬೇಕಾದ್ರೆ ಅವರ ಆಜ್ಞೆಗಳಿಗೆ ನಾವು ವಿಧೇಯರಾಗಬೇಕು. ಅಂದರೆ ನಾವು ಹೇಳುವುದೊಂದು ಮಾಡುವುದೊಂದು ಆಗಬಾರ್ದು. ನಮಗೆಲ್ಲರಿಗೂ ದೇವರ ವಾಕ್ಯ ಬೇಕು, ನಾವು ವಿಧೇಯರಾಗಬೇಕು, ಸಮರ್ಪಿಸಿ ಬಾಳ್ಬೇಕು, ವಾಕ್ಯದಲ್ಲಿ ಭರವಸೆ ಇಡಬೇಕು, ಇದೆಲ್ಲವೂ ಬೇಕು. ಆದ್ದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗಬೇಕು. ನಾವು ಸಮಾಜದಲ್ಲಿ ಅಥವಾ ಧರ್ಮಸಭೆಯಲ್ಲಿ ಕುಂದು ಕೊರತೆಗಳನ್ನು ಕಾಣ್ತೀರಿ ಅಂದ್ರೆ ನಿಮ್ಮ ವಿಶ್ವಾಸ ಹಾಳು ಮಾಡಬೇಡಿ. ಅವರ ಕುಂದು ಕೊರತೆ ಮೇಲೆ ನಿಮ್ಮ ನಿತ್ಯ ಜೀವ ಹೊಂದಿಲ್ಲ. ಅವರಿಗಾಗಿ ಪ್ರಾರ್ಥಿಸಿ. ನಾನು ಯಾವಾಗಲೂ ಹೇಳುವುದಿದೆ, ಒಂದು ಗುರು ತಪ್ಪು ಮಾಡಿದ್ರೆ ಎಲ್ಲ ಗುರು ಕುಲವೇ ಹಾಳಲ್ಲ. ಒಬ್ಬ ಪತಿ ತಪ್ಪು ಮಾಡಿದ್ರೆ ಎಲ್ಲ ಪತಿಗಳ ಕುಲವೇ ಹಾಳಲ್ಲ. ಪತ್ನಿ ತಪ್ಪು ಮಾಡಿದ್ರೆ ಅಥವಾ ಮಕ್ಕಳು ತಪ್ಪು ಮಾಡಿದ್ರೆ ಎಲ್ಲ ಯುವಕರು ಹೀಗೆ ಜನರಲೈಸ್ ಮಾಡಬೇಡಿ. ನಾವೆಲ್ಲರನ್ನು ಹೀಗೆ ಅಂತ ಯೋಚನೆ ಮಾಡುವುದಲ್ಲ. ಕೆಲವು ಸಾರಿ ಇದು ನಮ್ಮ ಬಲಹೀನತೆ ಆಗಿಬಿಡುತ್ತೆ. ಆದ್ದರಿಂದ ಸಮಾಜದಲ್ಲಿ ಅಥವಾ ಧರ್ಮಸಭೆಯಲ್ಲಿ ಇಂಥವುಗಳನ್ನು ಕಾಣುವಾಗ ನಿಮ್ಮ ವಿಶ್ವಾಸ ಇನ್ನೂ ಹೆಚ್ಚಾಗಬೇಕು. ಸತ್ಯವನ್ನು ತಿಳಿಯುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. 8:31 ಯೋಹಾನ. ಸೈತಾನನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು. ಯೋಹಾನ 10:10. ನಾನು ಬಂದದ್ದು ಜೀವ ನೀಡಲು. ಜೀವ ಆರಿಸಿಕೊಳ್ಳಿ, ನೀರನ್ನು ಆರಿಸಿಕೊಳ್ಳಿ. ಬೈಬಲ್ ಹೇಳುತ್ತೆ ನೋಡಿ, ಪರಿಶುದ್ಧತೆ, ಯೇಸು ಸ್ವಾಮಿಯ ಹಾದಿಯಲ್ಲಿ ಜೀವಿಸಿ, ದೇವರ ವಾಕ್ಯದಲ್ಲಿ ಜೀವಿಸಿ. ನಿಮ್ಮ ವಿಶ್ವಾಸವನ್ನು ಕಳ್ಕೊಳ್ಬೇಡಿ. ವಿಶ್ವಾಸದಲ್ಲಿ ಸ್ಥಿರತೆ ಇಲ್ಲದಿದ್ದರೆ ನಿಮಗೆ ಸ್ಥಿರತೆ ಇರುವುದಿಲ್ಲ, ಕೊರತೆಗಳು ಕಾಣ್ತವೆ. ಆದ್ದರಿಂದ ಇದರ ನಂತರ ಯೇಸು ಸ್ವಾಮಿ ಒಂದೊಂದೇ ತನ್ನ ಆಜ್ಞೆಗಳ ಕುರಿತು ಹೇಳ್ತಾರೆ. ಮೊದಲನೇದಾಗಿ ಅವರು ಹೇಳ್ತಾರೆ ಕೋಪ. ಅದರಲ್ಲಿ ಕೋಪ ಯಾವುದು? ಕೋಪ ಕೊಲೆಗೆ ಮೂಲ. ನೋಡಿ, ಕೋಪ ಕೊಲೆಗೆ ಮೂಲ, ಬಾಳಿಗೆ ಶೂಲ. ಆದ್ದರಿಂದ ನರಹತ್ಯೆ ಮಾಡಬೇಡ. ನರಹತ್ಯೆ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವವನು. ಇವತ್ತು ಅಬಾರ್ಷನ್ ಇರಬಹುದು, ಗರ್ಭಪಾತ, ನರಹತ್ಯೆ, ಅಥವಾ ಇತರರನ್ನು ಚಾಡಿ ಮಾತು, ಇತರರ ಬಗ್ಗೆ ಬರೆಯುವುದು ಅಲ್ಲ ಸಲ್ಲದನ್ನು, ಅಥವಾ ಗಾಸಿಪ್ ಮಾಡುವುದು, ಅನಾಮಿಕ ಪತ್ರಗಳನ್ನು ಬರೆಯುವುದು, ಇಲ್ಲ ಸಲ್ಲದನ್ನು ಗೊತ್ತಿಲ್ಲದನ್ನು ಗೊತ್ತಿದ್ದವರಂತೆ ಬರೆಯುವುದು. ಇದೆಲ್ಲ ಇಂದಿನ ಸಮಾಜದ ಪಿಡುಗುಗಳು, ಮನುಷ್ಯನ ಆಂತರಿಕ ಗಾಯಗಳು, ರೋಗಗಳು. ಕೆಲವು ಸರಿ ಆಂತರಿಕ ಗಾಯಗಳು ಈ ರೀತಿಯಾಗಿ ಬರವಣಿಗೆಯಲ್ಲಿ, ಮಾತಿನಲ್ಲಿ, ಇಲ್ಲ ಸಲ್ಲದವುಗಳಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ಬೈಬಲ್ ಹೇಳಿದ ಕೀರ್ತನೆ 147 ವಾಕ್ಯ 3, ವಾಸಿ ಮಾಡುವನು ಮುರಿದವನು, ಸುಳ್ಳವರನ್ನು ಕಟ್ಟಿ ಗುಣಪಡಿಸುವವರ ಗಾಯಗಳನ್ನು. ಕೀರ್ತನೆ 34 ವಾಕ್ಯ 5, ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದೆಂದಿಗೂ ಕುಂದಿ ಹೋಗದು. ಇವತ್ತು ನಮ್ಮ ಮುಖ ಈ ಸ್ವಾರ್ಥೆಯ ಮೇಲೆ ಬಂದಾಗ ನಾವು ಅರಳ್ತೀವಿ, ಬೆಳೀತೀವಿ, ಆಶೀರ್ವಾದ ಹೊಂತೀವಿ. ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಕೋಪ ಹತ್ಯೆಗೆ ಮೂಲವಾದ್ರೆ ನೀನು ಏನ್ ಮಾಡು? ನಾನೀಗ ನಿಮಗೆ ಹೇಳ್ತೀನಿ, ತನ್ನ ಸೋದರನ ಮೇಲೆ ನಿಷ್ಕಾರಣವಾಗಿ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು. ಸೋದರನನ್ನು ತುಚ್ಛೀಕರಿಸುವವನು ಅವನು ನ್ಯಾಯಸಭೆಯ ವಿಚಾರಣೆ ಒಳಗಾಗ, ಮೂರ್ಖಯನ್ನು ಮೂದಲಿಸುವ ನರಕಾಗ್ನಿಗೆ ಗುರಿಯಾಗುವನು. ಆದ್ದರಿಂದ ದ್ವೇಷ, ಇವತ್ತು ನಮ್ಗೆ ಏನಾಗುತ್ತೆ, ಕೆಲವು ಸರಿ ಈ ದ್ವೇಷಗಳು ನಮ್ಮನ್ನು ಬೆಳವಣಿಗೆ, ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತೆ. ನಾವು ಯಾರ ಮೇಲೂ ದ್ವೇಷ ಇಟ್ಕೊಳ್ಬಾರ್ದು. ದ್ವೇಷ ಇಟ್ಟವನ ಸ್ವಾರ್ಥ ಇರ್ಬೋದು. ಎಷ್ಟೇ ಒಳ್ಳೇದು ಮಾಡಲಿ, ಅವನಲ್ಲಿ ನೋಡಿ, ದೇಹ ಎಷ್ಟೇ ಒಳ್ಳೇದು ಮಾಡಿದ್ರು ಒಂದು ಮುಳ್ಳು ಚುಚ್ಚಿದ್ರೆ ಏನಾಗುತ್ತೆ ದೇಹಕ್ಕೆ. ಹಾಗೆ ನಾವು ಎಷ್ಟೇ ಒಳ್ಳೇದು ಮಾಡಿ ಸ್ವಾಮಿಯ ಮಾತನ್ನು ಕೇಳದಿದ್ರೆ ಅಲ್ಲಿ ಆಶೀರ್ವಾದ ಇಲ್ಲ, ಅಲ್ಲಿ ಆನಂದ ಇಲ್ಲ, ಅಲ್ಲಿ ಆರೋಗ್ಯ ಇಲ್ಲ, ಅಲ್ಲಿ ಅಭಿಷೇಕ ಇಲ್ಲ, ಅಲ್ಲಿ ಆದಾಯನೂ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಈ ದ್ವೇಷ ಬಾಳಿಗೆ ವಿಷ.
ಅದು ನಮ್ಮನ್ನು ಕೊಲ್ಲುತ್ತೆ ಪ್ರತಿ ನಿಮಿಷ ನಿಮಿಷ. ದ್ವೇಷ ಇದ್ದವನ ಬಾಳು ಹಾಳು, ಜೀವನ ಪರ್ಯಂತಗಳು. ಅದಕ್ಕೆ ಯೇಸು ಹೇಳ್ತಾರೆ, ಅಪಕಾರಕ್ಕೆ ಅಪಕಾರವಲ್ಲ ಉಪಕಾರ, ಪ್ರತೀಕಾರಕ್ಕೆ ಪ್ರತೀಕಾರವಲ್ಲ ಪ್ರತ್ಯುಪಕಾರ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಕಾಣಿಕೆಯನ್ನು ನೋಡಿ, ಬೈಬಲ್ ಹೇಳ್ತಾ ಇದೆ, ನಿನ್ನ ಸೋದರನಿಗೆ ನಿನ್ನ ಮೇಲೆ ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲಿರುವಾಗ ನಿನ್ನ ಸೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನಗೆಲ್ಲ ನಿನ್ನ ಸೋದರನಿಗೆ. ಯಾಕಂದ್ರೆ ದ್ವೇಷದಲ್ಲಿರುವವನು ಬಂಧನದಲ್ಲಿದ್ದಾನೆ, ದ್ವೇಷದಲ್ಲಿ ಇಲ್ಲದವನು ದೇವರ ಪ್ರೀತಿಯಲ್ಲಿರ್ತಾನೆ. ದೇವರ ಪ್ರೀತಿಯಲ್ಲಿ ಹೋದಾಗ ದ್ವೇಷದ ಬಂಧನ ಕಟ್ಟು ಒಡೆದೋಗುತ್ತೆ. ಆದ್ದರಿಂದ ಅವ್ರು ಹೇಳ್ತಾರೆ, ಆ ಬಲಿಪೀಠದ ಮುಂದೆ ಇಟ್ಟು ಬಿಡು, ನಿನ್ನ ಸೋದರನಿಗೆ ನಿನ್ನ ಮೇಲೆ ಏನಿದ್ರೆ ಬಲಿಪೀಠದ ಮೇಲೆ ಬಿಟ್ಟು ಬಿಡು. ಮೊದಲು ಹೋಗಿ ನಿನ್ನ ಸೋದರನೊಡನೆ ಸಮಾಧಾನ ಮಾಡಿಕೊ, ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು. ಆವಾಗ ನೀನು ಅವನಲ್ಲಿರೋ ಬಂಧನವನ್ನು ಬಿಡುಗಡೆ ಮಾಡಲು ಸಾಧ್ಯ ಮತ್ತು ನೀನು ದೇವರ ಕರುಣೆ ಹೊಂದಲು ಸಾಧ್ಯ. ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು. ನಿನ್ನ ಎದುರಾಗ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲೇ ಅವನೊಡನೆ ಬೇಗ ಸಮಾಧಾನ ಮಾಡಿಕೋ, ಸಂಧಾನ ಮಾಡಿಕೋ. ಇವತ್ತು ಎಷ್ಟೋ ವ್ಯಾಜ್ಯಗಳು, ಸುಮ್ಮನೆ ವ್ಯಾಜ್ಯಗಳು. ನಾವು ಎಷ್ಟು ಟೈಮನ್ನು ಕಳ್ಕೊಳ್ತೀವಿ. ನಿಮ್ಗೆ ಗೊತ್ತು, ಒಂದು ಸಾರಿ ವ್ಯಾಜ್ಯ ಕೋರ್ಟಿಗೆ ಹೋದ್ರೆ ಏನಾಗುತ್ತೆ? ಓಕೆ, ಅನ್ಯಾಯವಾಗಿದೆ, ಅದರ ಪ್ರಕಾರ ಹೋದ್ರೆ ಪರವಾಗಿಲ್ಲ. ಇಲ್ಲ ಸಲ್ಲದು, ಹೋಗುವವರ ಬರುವವರ ಮೇಲೆ ಕೇಸ್ ಹಾಕೋದು ಇವತ್ತು ನೀವು ನೋಡ್ತೀರಿ. ಯಾರು ಯಾರ ಮೇಲೂ ಹಾಕಬಹುದು. ಅಂದ್ರೆ ಬೈಬಲ್ ಹೇಳುತ್ತೆ, ಒಂದು ವೇಳೆ ಸೋದರನೊಡನೆ ಸಮಾಧಾನ ಮಾಡ್ಕೋ, ರಾಜಿ ಮಾಡ್ಕೋ, ಅನಂತರ ಬಂದು ನಿನ್ನ ಬಲಿಕಾಣಿಗೆ ಒಪ್ಪಿಸು. ನಿನ್ನ ಎದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲಿ ಅವನೊಡನೆ ಸಮಾಧಾನ ಮಾಡಿಕೊ. ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸುವನು. ನ್ಯಾಯಾಧಿಪತಿ ನಿನ್ನನ್ನು ಪೊಲೀಸರ ವಶಕ್ಕೆ ಬಿಡಬಹುದು. ಅನಂತರ ನಿನಗೆ ಸೆರೆವಾಸ ಪ್ರಾಪ್ತವಾದೀತು. ಅಲ್ಲಿಂದ ನೀನು ಹೊರಗೆ ಬರಬೇಕಾದ್ರೆ ಬಿಡಿ ಕಾಸನ್ನು ಬಿಡದೆ ಎಲ್ಲವನ್ನೂ ತೆರಬೇಕಾಗುವುದು. ಇದನ್ನು ನೆನಪಿನಲ್ಲಿಡು. ವ್ಯಭಿಚಾರ ಮಾಡಕೂಡದು. ನೋಡಿ, ಒಂದು ಕೋಪ ಅಥವಾ ಆ ಕೋಪ ದ್ವೇಷದ ಬಗ್ಗೆ ಹೇಳ್ತಾರೆ, ಅಲ್ಲಿಂದ ಹೇಗೆ ಹೊರಗಡೆ ಬರಬೇಕು. ಕೆಲವು ಸರಿ ನಮ್ಮ ಮುಂಗೋಪ ನಮಗೆ ಮುಳುವಾಗುತ್ತೆ. ನಾವು ಹೇಳ್ತೀವಿ ಶಾರ್ಟ್ ಟೆಂಪರ್ ಅಂತೀವಿ. ಆದ್ರೆ ನಮ್ಗೆ ಇವತ್ತು ಬೇಕಾ ಸಹನೆಯ ಶಕ್ತಿ, ತಾಳ್ಮೆ, ಪೇಷನ್ಸ್ ಅಂತಾರೆ, ಅದು ಬೇಕು ನಮಗೆ. ಆಮೇಲೆ ಎರಡನೇದಾಗಿ ಯೇಸು ಸ್ವಾಮಿಯಲ್ಲಿ ಹೇಳ್ತಾರೆ ನಮಗೆ, ವ್ಯಭಿಚಾರ ಮಾಡಕೂಡದು. ನೋಡಿ, ಒಬ್ಬ ಪತಿ ಪತ್ನಿಯ ಸಂಬಂಧ ಪರಿಶುದ್ಧ. ಅದರ ಬಾಯಿಯ ಹುಡುಗ ಹುಡುಗಿ ಕೂಡುವುದು ಅಥವಾ ಬೇರೆಯೊಡನೆ ಕೂಡುವುದು ಅದು ವ್ಯಭಿಚಾರ. 6ನೇ ಆಜ್ಞೆ ವ್ಯಭಿಚಾರ ಮಾಡಬೇಡ. 5ನೇ ಆಜ್ಞೆ ಕೊಲೆ ಮಾಡಬೇಡ. ಇವತ್ತು ನಾವು ಒಂದು ವೇಳೆ ಅದನ್ನೇ ಗರ್ಭಪಾತ ಇವುಗಳಿಂದ ಬೀಳಬಾರ್ದು, ಅಥವಾ ಗಾಸಿಪ್, ನರಾತ್ಯೆ, ಇತರರ ಬಗ್ಗೆ ನಾವು ಮಾತಾಡಬಾರ್ದು. ಚಾಡಿ ಮಾತು. ಇವತ್ತು ನಾವು ಮಾತಿನಲ್ಲಿ ನಾನು ಹೇಳಿದೆ ಅನೇಕ ಮಾನಹಾನಿ ಎಲ್ಲ ಮಾಡ್ತೀವಿ, ಅದು ಮಾಡಬಾರ್ದು. ಪ್ರಾರ್ಥನೆಯಲ್ಲಿ ಆ ವ್ಯಕ್ತಿಯನ್ನು ಸಮರ್ಪಿಸಿ ಪ್ರಾರ್ಥಿಸಬೇಕು. ದೇವರಿಗೆ ಗೊತ್ತು ಯಾವುದು ಒಳಿತು ಯಾವುದು ಕೆಡುಕು ಅಂತೇಳಿ. ವ್ಯಭಿಚಾರ ಮಾಡಕೂಡದು ಎಂಬ ನಿಯಮವನ್ನು ನೀವು ಕೇಳಿದ್ದೀರಿ, ಆದರೆ ನಾನು ನಿಮಗೆ ಹೇಳುತ್ತೇನೆ ಕೇಳಿ, ಪರಸ್ತ್ರೀಯನ್ನು ಕಾಮದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ಆಕೆಯೊಡನೆ ಆಗಲೇ ವ್ಯಭಿಚಾರ ಮಾಡಿದವನೇ ಆಗುತ್ತಾನೆ. ನೋಡಿ, ಇವತ್ತು ನಮಗೆ ಅಶ್ಲೀಲತೆ ಅಥವಾ ಕಾಮುಕತನ ಒಂದು ದೊಡ್ಡ ಮಾರಕ ಕಂಟಕ ರೋಗ. ಏಕೆಂದ್ರೆ ಈ ಮೀಡಿಯಾಗಳು, ಚಾನೆಲ್ಗಳಲ್ಲಿ ಕೆಲವು ಸಾರಿ ನೀವು ನೋಡ್ತೀರಿ, ಯೂಟ್ಯೂಬ್ಗಳಲ್ಲಿ ಅಥವಾ ಇಂಥ ವೆಬ್ಸೈಟ್ಗಳು ಅಶ್ಲೀಲ ನೀಲಿ ಚಿತ್ರಗಳಂತೀವಿ, ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ತುಂಬ ಜನ. ಅದನ್ನು ನೋಡದೆ ಮಲಗುವವರು ಅಥವಾ ಜೀವಿಸುವವರು ಏನಾಗಿದೆ ಅಂದ್ರೆ ರೂಢಿಯಾಗ್ಬಿಟ್ಟಿದೆ. ಅದೊಂಥರ ಚಟ, ಡ್ರಗ್, ಹೆರೋಯಿನ್, ಗಾಂಜಾ ಇದ್ದಂಗೆ ಅಥವಾ ಕುಡುಕದಿಂದಾಗೆ ಅದು ಚಟ. ಆ ಚಟದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಿದೆ. ದೇವರನ್ನು ಪ್ರೀತಿಸುವಾಗ, ದೇವರ ಹಾದಿಯಲ್ಲಿ ಜೀವಿಸುವಾಗ, ದೇವರ ವಾಕ್ಯದಂತೆ ನಾವು ಜೀವಿಸುವಾಗ, ಪ್ರತಿನಿತ್ಯ ಧರ್ಮಶಾಸ್ತ್ರ ದೇವರ ವಾಕ್ಯವನ್ನು ಓದುವಾಗ ವಾಕ್ಯ ನಮ್ಮನ್ನು ಪರಿಶುದ್ಧ ಶುದ್ಧೀಕರಿಸುತ್ತದೆ. ಅದಕ್ಕೆ ಪ್ರತಿ ರಾತ್ರಿ ನಾವು ನಮ್ಮ ಅಂತರಾತ್ಮದ ಒಂದು ಏನ್ ಹೇಳ್ತಾರೆ ಎಕ್ಸಾಮಿನೇಷನ್ ಆಫ್ ಕಾನ್ಶಿಯನ್ಸ್, ಆತ್ಮಸಾಕ್ಷ್ಯ ಕುರಿತು ನಾವು ನೋಡಬೇಕು. ಇಡೀ ದಿನ ನಾವು ಏನು ಮಾಡಿದ್ದೀವಿ. ಅದಕ್ಕಾಗಿ ನಮ್ಗೆ ಬೆಳಗಿನ ಜಾವ ಪ್ರಾರ್ಥನೆ, ಸಾಯಂಕಾಲ ಜಾವ ಪ್ರಾರ್ಥನೆ, ವಯೋಭೂತಿಕ ಪ್ರಾರ್ಥನೆ ಇವೆಲ್ಲವಿವೆ. ನಾವು ಪ್ರಾರ್ಥನೆ ಬಿಟ್ಟರೆ ನಾವು ಶವಗಳಂತಾಗ್ತೀವಿ. ಅದಕ್ಕಾಗಿ ಈ ಒಂದು ಪರಸ್ತ್ರೀಯನ್ನು ಕಾಮದೃಷ್ಟಿಯಿಂದ ನೋಡುವ ಪ್ರತಿಯೊಬ್ಬನು ಹೃದಯದಲ್ಲಿ ಆಕೆಯೊಡನೆ ವ್ಯಭಿಚಾರ ಮಾಡಿದವನೇ ಆಗುತ್ತಾನೆ. ಆದ್ದರಿಂದ ವ್ಯಭಿಚಾರದ ಪಾಪದಲ್ಲಿ ನಾವು ಬೀಳಬಾರ್ದು. ನಿನ್ನ ಬಲಗಣ್ಣು ನಿನ್ನ ಪಾಪಕ್ಕೆ ಕಾರಣವಾದರೆ ಕಿತ್ತೆಸೆದು ಬಿಡು. ನಿನ್ನ ಇಡೀ ದೇಹ ನರಕಕ್ಕೆ ತುತ್ತಾಗುವುದಕ್ಕಿಂತ ಒಂದು ಅಂಗ ನಾಶವಾಗುವುದೇ ಲೇಸು. ನಿನ್ನ ಬಲಗೈ ನಿನ್ನ ಪಾಪಕ್ಕೆ ಕಾರಣವಾದರೆ ಕತ್ತರಿಸಿ ಬಿಸಾಡು. ನಿನ್ನ ಇಡೀ ದೇಹ ನರಕದ ಪಾಲಾಗುವುದಕ್ಕಿಂತ ಒಂದು ಅವಯವ ನಾಶವಾಗುವುದು ಎಷ್ಟೋ ಮೇಲು. ಅಂದ್ರೆ ಅರ್ಥ ಏನು? ಕಣ್ಣು ತೆಗಿ, ಕೈ ತೆಗಿ ಅಲ್ಲ, ಅದನ್ನು ರ್ಯಾಡಿಕಲಿ ಈ ಕೆಲವು ಸರಿ ನಾವು ದೃಢ ನಿರ್ಧಾರ ಮಾಡಬೇಕು, ಅದು ಬಿಟ್ಬಿಡ್ಬೇಕು. ನಾವು ಆಗೋಲ್ಲ ಕುಡುಕೋದಿಂದ ಹೊರಗಡೆ ಬರೋಕೆ ಆಗೋಲ್ಲ, ಆಗುತ್ತೆ ಅಂದ್ರೆ ಎಲ್ಲ ಸಾಧ್ಯ ಇದೆ.
ನಮಗೆ ಅನೇಕ ವಿಷಯಗಳಲ್ಲಿ ನಮಗೆ ಸಾಧ್ಯವಿರುವಾಗ ಇದು ನಮ್ಮ ಬಲಹೀನತೆ. ದೇವರು ಶಕ್ತಿ ಕೊಡ್ತಾರೆ. ಅದಕ್ಕೆ ನಾನು ಹೇಳಿದೆ, ದೇವರಿಲ್ಲದ್ರೆ ಏನು ಮಾಡಲಿಕ್ಕೆ ಆಗೋಲ್ಲ. ಕೆಲವರು ಯೋಚನೆ ಮಾಡ್ತೀವಿ, ಇದರಲ್ಲೇ ನಾನು ಮುಳುಗಿರ್ತೀನಿ, ಅಲ್ಲಿ ಸಮಾಧಾನ, ಶಾಂತಿ, ಆನಂದ ಇಲ್ಲ. ನಿನ್ನ ಮುಂದೆ ನೀರನ್ನು ಇಟ್ಟಿದ್ದೀನಿ, ಬೆಂಕಿಯನ್ನು ಇಟ್ಟಿದ್ದೀನಿ. ಇವತ್ತು ಬೆಂಕಿಯಲ್ಲಿ ಜೀವಿಸ್ತಾ ಇದ್ದೀವಾ? ಜೀವನ ಮತ್ತು ಮರಣದಲ್ಲಿ ಜೀವಿಸ್ತಾ ಇದ್ದೀವಾ? ನಾವು ನೆನೆಯಬೇಕು. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮ ದೇಹ ನರಕದ ಪಾಲಾಗಲಿಕ್ಕೆ ಬಿಡಬೇಡಿ. ಇವುಗಳೆಲ್ಲ ಯಾವುದೆಲ್ಲ ನಿಮ್ಮ ಒಳಗಡೆ ನಿಮ್ಮನ್ನು ದೇವರಿಂದ ದೂರ ಕೊಂಡೊಯ್ತವೆ ಅವುಗಳನ್ನು ತೊಡೆದು ಹಾಕಿ. ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ವಿವಾಹ ವಿಚ್ಛೇದನ ಪತ್ರವನ್ನು ಅವಳಿಗೆ ನೀಡಲಿ. ಯಾಕೆ? ವ್ಯಭಿಚಾರದಲ್ಲಿ ಒಂದು ವೇಳೆ ಸಿಕ್ಕಾಕೊಂಡ್ರೆ ತನ್ನ ಹೆಂಡತಿಯ ದುರ್ನಡತೆಯ ಕಾರಣದಿಂದಲ್ಲದೆ ಅವಳನ್ನು ಬಿಟ್ಟು ಬಿಡುವವನು ವ್ಯಭಿಚಾರಣೆಯಾಗುವುದಕ್ಕೆ ಕಾರಣನಾಗ್ತಾನೆ. ಅಲ್ಲ, ಗಂಡ ಬಿಟ್ಟು ಅವಳನ್ನು ಮದುವೆ ಆಗೋನು ಕೂಡ ವ್ಯಭಿಚಾರಿಯಾಗುತ್ತಾನೆ. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ನಾವು ನೋಡ್ತೀವಿ ಚರ್ಚಲ್ಲಿ ಡೈವರ್ಸ್ ಅಂತ ಇಲ್ಲ, ಅದು ಅಸಿಂಧು ಮದುವೆ. ಅಂದರೆ ಅದರ ಮೂಲದಿಂದಲೇ ಮದುವೆ ಇರಲಿಲ್ಲ. ಅದಕ್ಕೆ ಅನೇಕ ಕಾರಣಗಳಿವೆ, ನಾನು ಇಲ್ಲಿ ನಿಮಗೆ ವಿವರಣೆ ಕೊಡೋಲ್ಲ. ಆದರೆ ನಮ್ಮ ವಿವಾಹವನ್ನು ಉಳಿಸೋದು ನೋಡ್ಕೊಳ್ಬೇಕೇ ವಿನಃ ಮುರಿಯಲು ನೋಡ್ಕೊಳ್ಳೋದಲ್ಲ. ಅನೇಕ ಬಾರಿ ಸಂಶಯಗಳು, ಕ್ಷುಲ್ಲಕ ಕಾರಣಗಳು ಬರ್ಬೋದು, ಆದರೆ ದೊಡ್ಡ ಕಾರಣಗಳಾಗಿ ಮಾರ್ಪಡ್ಬೋದು ಸಂಶಯಗಳೇ. ಅಥವಾ ಇನ್ನೊಂದು ರಿಲೇಶನ್ಶಿಪ್, ಅಲ್ಲಿ ಪಶ್ಚಾತ್ತಾಪಪಟ್ಟು ವಾಪಸ್ ಬಂದು ಒಳ್ಳೆಯ ಜೀವನ ಜೀವಿಸಬೇಕಾದದ್ದು ಕರ್ತವ್ಯ ದಂಪತಿಗಳ. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ನೀವು ಇವತ್ತು ವ್ಯಭಿಚಾರದಲ್ಲೇ ಅವರು ಜೀವಿಸ್ತಾ ಇದ್ದಾರೆ, ಅವರೊಟ್ಟಿಗೆ ಬಾಳು ಕುಟುಂಬ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಳಿ, ಎಲ್ಲರ ಹತ್ರ ಹೇಳಿ, ಗುರುಗಳು ಹೇಳಿ, ಆದರೆ ಆ ಮದುವೆ ಸಿಂಧುವಾಗಲು ಸಾಧ್ಯವಿಲ್ಲ. ಅಲ್ಲದೆ ವ್ಯಭಿಚಾರಿಯೊಟ್ಟಿಗೆ ಮದುವೆ ಆಗುವವನು ಕೂಡ ಅದು ಕೂಡ ಅವನಿಗೆ ಹಾನಿಯಾಗುತ್ತೆ. ಇವತ್ತು ನಮ್ಮ ಹಾನಿಕಾರಕ, ಮಾರಕ, ವಿಷಕಾರಕ ಜೀವನಕ್ಕೆ ಒಳಗಾಗುವುದು ಬೇಡ. ನಾವು ನಮಗೆ ಬೇಕಾದಾಗಿ ಜೀವಿಸಲು ಜೀವನವಲ್ಲ. ಸಂಸ್ಕಾರಗಳಿವೆ, ನಮಗೆ ಪ್ರಬೋಧನೆ ಇದೆ, ಬೈಬುಲೇ ದೇವರ ವಾಕ್ಯನೇ ಜ್ಞಾನ. ಅದನ್ನೇ ಸಂತ ಪೌಲರು ಕೊರಿಂಥದವರ ಬರೆದ ಪತ್ರಿಕೆಯಲ್ಲೂ ಕೂಡ ಹೇಳ್ತಾರೆ. ಮುಂದುವರಿಸಿ ನೋಡೋದಾದ್ರೆ, ಸುಳ್ಳಾಣೆ ಇಡಬೇಡ. ನೋಡಿ, ಸುಳ್ಳು ಹೇಳಬೇಡ, ಸುಳ್ಳಾಣೆ ಇಡಬೇಡ. ದೇವರಿಗೆ ಆಣೆ ಇಟ್ಟು ವಾಗ್ದಾನ ಮಾಡಿದಂತೆ ನಡೆದುಕೊಳ್ಳಲೇಬೇಕು ಎಂದು ಪೂರ್ವಿಕರಿಗೆ ಹೇಳಿದ್ದು ನಿಮಗೆ ತಿಳಿದೇ ಇದೆ. ಈಗ ನಾನು ಹೇಳುವುದನ್ನು ಕೇಳಿ ನೀವು ಆಣೆ ಇಡಲೇಬೇಡಿ. ಆಕಾಶದ ಮೇಲೆ ಆಣೆ ಇಡಬೇಡಿ, ಅದು ದೇವರ ಸಿಂಹಾಸನ. ಭೂಮಿಯ ಮೇಲೆ ಆಣೆ ಇಡಬೇಡಿ, ದೇವರ ಪಾದಪೀಠ. ನೋಡಿ, ಇವತ್ತು ಆಣೆ ಹಾಕಲು ಹೋಗಬೇಡಿ. ಒಂದು ವೇಳೆ ಹಾಕಿದ್ರೆ ಅದನ್ನು ಸಂಪೂರ್ಣಗೊಳಿಸಿ. ಆದರೆ ಒಂದು ವೇಳೆ ಆಗದಿದ್ದರೆ ಆಧ್ಯಾತ್ಮಿಕ ಗುರುಗಳೊಂದಿಗೆ ಸಮಾಲೋಚಿಸಿ ಅವುಗಳಿಂದ ಹೇಗೆ ಹೊರಗಡೆ ಬರುವುದನ್ನು ನೀವು ತಿಳಿದುಕೊಳ್ಳಿ. ಜೆರುಸಲೇಮಿನ ಮೇಲೆ ಆಣೆ ಇಡಬೇಡಿ, ಅದು ರಾಜಾದಿರಾಜನ ಪಟ್ಟಣ. ನಿಮ್ಮ ತಲೆಯ ಮೇಲೂ ಆಣೆ ಇಡಬೇಡಿ. ಹಾಗೆ ಆಣೆ ಇಟ್ಟು ಅದರ ಒಂದು ಕೂದಲನ್ನು ಬೆಳ್ಳಗೆ ಅಥವಾ ಕಪ್ಪಗೆ ಮಾಡಲು ನಿಮ್ಮಿಂದ ಆಗದು. ಹೌದಾದರೆ ಹೌದೆನ್ನಿ, ಅಲ್ಲವಾದರೆ ಅಲ್ಲವೆನ್ನಿ, ಇದಕ್ಕಿಂತ ಮಿಗಿಲಾದುದು ಪಿಶಾಚಿಯಿಂದ ಪ್ರೇರಿತವಾದುದು. ಅದರಿಂದ ದೇವರ ವಾಕ್ಯ ನಮಗೆ ಪಾವಿತ್ರ್ಯತೆಯಲ್ಲಿ, ಪರಿಶುದ್ಧತೆಯಲ್ಲಿ, ಸತ್ಯದ ಪಥದಲ್ಲಿ ಜೀವಿಸುವಂತೆ ಕರೆ ನೀಡುತ್ತೆ. ಅದನ್ನು ಆತ್ಮೀಯ ಸಹೋದರ ಸಹೋದರಿಯರು, ನಾವು ಸತ್ಯದ ಪಥದಲ್ಲಿ ಜೀವಿಸೋಣ. ಈ ವಾಕ್ಯ ಓದುವಾಗ ಅದು ನಮ್ಮನ್ನು ಶುದ್ಧೀಕರಿಸುತ್ತೆ. ಮಾತ್ರವಲ್ಲ, ನಮಗೆ ಪಶ್ಚಾತ್ತಾಪವನ್ನು ಕೊಡುತ್ತೆ, ದೇವರೆಡೆಗೆ ನಮ್ಮನ್ನು ಕರೆತರುತ್ತೆ. ಸಂತ ಪೌಲರು ಹೇಳ್ತಾರೆ ತಮ್ಮ 2ನೇ ವಾಚನದಲ್ಲಿ, ಸಂತ ಪೌಲರು ನಮಗೆ ಬಹಳ ಸುಂದರವಾಗಿ ಹೇಳ್ತಾರೆ. ಅವರು ಈ ರೀತಿಯಾಗಿ ಹೇಳ್ತಾರೆ, ಸಹೋದರರೇ, ನಾನು ಪರಿಣಿತರೊಂದಿಗೆ ಜ್ಞಾನವನ್ನು ಕುರಿತೇ ಮಾತನಾಡ್ತೀನಿ, ಆದರೆ ಇದು ಇಹಲೋಕದ ಜ್ಞಾನವಲ್ಲ. ನೋಡಿ, ನಾನು ಇವತ್ತು ನಿಮಗೆ ಬೋಧಿಸುವುದು ಇಹಲೋಕದ ಜ್ಞಾನವಲ್ಲ. ಇದು ಗೂಗಲಲ್ಲಿ, ಯೂಟ್ಯೂಬಲ್ಲಿ ಎಲ್ಲಿ ಸಿಗುವುದಿಲ್ಲ, ಶಾಲೆ ಕಾಲೇಜಲ್ಲಿ ಸಿಗುವುದಿಲ್ಲ. ಇದು ಪ್ರಕಟಿತವಾದ ಜ್ಞಾನ, ದೇವರಿಂದ ಬಂದ ಜ್ಞಾನ. ಅಳಿದು ಹೋಗುವಂತ ಅಧಿಪತಿಗಳ ಜ್ಞಾನವೂ ಅಲ್ಲ. ಇವತ್ತು ಎಷ್ಟೋ ರಾಜ ರಾಣಿಯರು ಆಳಿದ್ರು, ಅಥವಾ ಇವತ್ತು ನೀವು ರಾಜಕೀಯ ಜ್ಞಾನ ನೋಡ್ತೀರ, ಅದೂ ಅಲ್ಲ. ನಾನು ಸಾರುವ ಜ್ಞಾನ ದೇವರ ನಿಗೂಢ ಜ್ಞಾನ. ಇದು ಯಾರು ನಮಗೆ ಶ್ರುತಪಡಿಸಿದ್ದಾರೆ? ಪರಿಶುದ್ಧಾತ್ಮರು. ಯೇಸುವನ್ನು ನಮಗಾಗಿ ಶ್ರುತಪಡಿಸಿದ್ದಾರೆ ದಯಾಮಯ ದೇವರು. ಲೋಕದ ನೋಡಿ, ಮಾನವರಿಗೆ ಮುಚ್ಚಿಟ್ಟ ಜ್ಞಾನ ನಿಗೂಢ ಜ್ಞಾನ. ನಮ್ಮನ್ನು ಮಹಿಮೆಗೊಳಿಸುವುದಕ್ಕಾಗಿ ಲೋಕದ ಉತ್ಪತ್ತಿಗೆ ಮೊದಲೇ ದೇವರು ನಿಯೋಜಿಸಿದ ಜ್ಞಾನ. ಲೋಕಾಧಿಪತಿಗಳಾರಿಗೂ ಇದರ ಅರಿವಿರಲಿಲ್ಲ. ಹಾಗೆ ಅರಿತಿದ್ದರೆ ಆ ಮಹಿಮಾನ್ವಿತ ಪ್ರಭುವನ್ನು ಅವರು ಶಿಲುಬೆಗೆ ಏರಿಸುತ್ತಿರಲಿಲ್ಲ. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ, ಕಣ್ಣಾವುದು ಕಂಡಿಲ್ಲ, ಕಿವಿಯಾವುದು ಕೇಳಿಲ್ಲ, ಮನುಷ್ಯನ ಕಲ್ಪನೆಗೂ ಎಟುಕಲಿಲ್ಲ. ಅದು ಈ ಜ್ಞಾನ ನಮ್ಮ ಕಲ್ಪನೆಗೆ, ನಮ್ಮ ತಾರ್ಕಿಕ ಈ ವಾದಕ್ಕೆ ಬರೋದಿಲ್ಲ. ಈ ಜ್ಞಾನ ಬೇಕಾದರೆ ನಾವು ದೇವರ ಮುಂದೆ ಪರಿಶುದ್ಧರಾಗಬೇಕು, ತಗ್ಗಿಸಿಕೊಳ್ಬೇಕು. ದೇವರು ನಮ್ಮನ್ನು ಆ ಜ್ಞಾನದಿಂದ ತುಂಬುತ್ತಾರೆ. ಎಂಥ ಅತಿಶಯಗಳನ್ನು ಸಜ್ಜುಗೊಳಿಸುವರು, ತನ್ನನ್ನು ಒಲಿದವರಿಗೆ ಪರಮದೇವನು. ನಮಗಾದರೂ ದೇವರು ಪವಿತ್ರಾತ್ಮ ಅವರ ಮುಖಾಂತರ ಇವುಗಳನ್ನು ಪ್ರಕಟಿಸಿದ್ದಾರೆ. ಸಕಲವನ್ನು ಹಾಗೂ ದೇವರ ಅಂತರಾಳವನ್ನು ಅವಲೋಕಿಸುವವರು ಈ ಪವಿತ್ರಾತ್ಮರೇ. ಆದ್ದರಿಂದ ಈ ದೇವರ ವಾಕ್ಯ ಪವಿತ್ರಾತ್ಮರ ಕೊಡುಗೆ.
ಎಫೆಸ 6:17. ಈ ಪವಿತ್ರಾತ್ಮರ ಕೊಡುಗೆ ನಾವು ಓದುವಾಗ ನಮಗೆ ಸ್ವರ್ಗೀಯ ಜ್ಞಾನ ಲಭ್ಯವಾಗುತ್ತೆ. ಆವಾಗ ಈ ಲೌಕಿಕವಾದುದೆಲ್ಲ ದೂರ ಹೋಗಿ ದೇವರ ಕೃಪೆಯಿಂದ ಈ ಲೋಕದಲ್ಲಿ ಜೀವಿಸಲು ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಈ ಸುವಾರ್ತೆ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮದಲ್ಲಿ ಜನರಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಯಾರು ನಿರಾಶೆಯಲ್ಲಿದ್ದಾರೋ, ಯಾರು ಸಮಸ್ಯೆಯಲ್ಲಿದ್ದಾರೋ ಅವರೆಲ್ಲರೂ ಯೇಸು ನಾಮದಲ್ಲಿ ಬಿಡುಗಡೆ ಹೊಂದಲಿ. ಅನಾರೋಗ್ಯದಲ್ಲಿರೋರು ಸೌಖ್ಯ ಹೊಂದಲಿ. 38 ವರುಷ ಕುರಿ ಬಾಗಿಲಿನ ಬಳಿದ್ದ ಆತನ್ನು ಮುಟ್ಟಿದಿರಿ. ಸತ್ತ ಲಾಸರಿಗೆ ಜೀವ ಕೊಟ್ರಿ, ಕುರುಡರಿಗೆ ದೃಷ್ಟಿದಾನ ಮಾಡ್ರಿ, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ರಿ, ಜಲೋದ ರೋಗಿಗೆ ಸೌಖ್ಯ ಕೊಟ್ರಿ, ಬತ್ತಿದ ಕೈಗಳನ್ನು ಸೌಖ್ಯ ಪಡಿಸಿದ್ರಿ, ಗೂನಿ ಬೆನ್ನಿನ ಮಹಿಳೆಗೆ ಸೌಖ್ಯ ಪಡಿಸಿದ ಹಾಗೆ ಇವತ್ತು ಯಾರಿಗೆಲ್ಲ ನಿಮ್ಮ ಸೌಖ್ಯ ಬೇಕು, ಆಧ್ಯಾತ್ಮಿಕ, ಮಾನಸಿಕ, ದೈಹಿಕ, ಆಂತರಿಕ ಎಲ್ಲ ಸೌಖ್ಯವನ್ನು ದಯಪಾಲಿಸಿರಿ. ಟಚ್ ದೆಮ್, ಅನಾಯಿಂಟ್ ದೆಮ್, ಹೀಲ್ ದೆಮ್. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸ್ತಾ ಇದ್ದೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ. ಆತ್ಮೀಯರೇ, ಸಾಧ್ಯವಾದಷ್ಟು ಜನರಿಗೆ ಸುವಾರ್ತೆಯನ್ನು ನಿಮ್ಮ ಹಂಚಿಕೊಳ್ಳಿ. ನಿಮ್ಮ ವಾಟ್ಸಪ್, ಫೇಸ್ಬುಕ್ ಗ್ರೂಪಲ್ಲಿ ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್.